ಪ್ರಧಾನಿ ನರೇಂದ್ರ ಮೋದಿಯವರ ಜನ್ಮದಿನಕ್ಕೆ ಉಡುಪಿಯಲ್ಲಿ ಚಂದದ ರಂಗೋಲಿಯ ಮೂಲಕ ಶುಭಾಶಯ ಹೇಳಲಾಗಿದೆ. ಜನ್ಮದಿನವಾದ ಈ ಅಂಗವಾಗಿ ಬಿಳಿ ಕೇಸರಿ ಬಣ್ಣಗಳ ನಡುವೆ ಅರಳಿ ಬಂದಂತಹ ರಂಗೋಲಿಯಲ್ಲಿ ಮೋದಿ ನಗ್ತಾ ಇರುವ ಚಿತ್ರ ರಚಿತವಾಗಿದೆ. ಸಾಸ್ತಾರ ಚೆನ್ನಕೇಶವ ಹಾಲ್ನಲ್ಲಿ ಬಿಡಿಸಲಾಗಿರುವ ಈ ರಂಗೋಲಿಯನ್ನ ಚಿತ್ರಕಲಾವಿದೆ ಸ್ಫೂರ್ತಿ ಆಚಾರ್ ಮತ್ತು ಅಶ್ವಥ್ ಆಚಾರ್ಯ ಅವರು ರಚಿಸಿದ್ದಾರೆ. 12 ಅಡಿ ಉದ್ದ ಹಾಗೂ 7.5 ಅಡಿ ಅಗಲವಾಗಿರುವ ನರೇಂದ್ರ ಮೋದಿ ರಂಗೋಲಿಯನ್ನ ಸುಮಾರು 15 ಗಂಟೆಗಳ ಕಾಲ ಶ್ರಮ ವಹಿಸಿ ಮುತುವರ್ಜಿಯಿಂದ ಬಿಡಿಸಲಾಗಿದೆ. ಇಲ್ಲ